ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ನನ್ನ ನೆಚ್ಚಿನ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ನಿಮ್ಮೂರಿನ ಜಾಣೆಯರನ್ನು ಪರಿಚಯಿಸುವಂತಹ ಈ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷವಾದ ಅತಿಥಿ ಅಂತ ಹೇಳ್ಬೋದು. ವಿದ್ಯೆಗೆ ಶಾರದೆ ಅಂತ ಹೇಳ್ತೇವೆ, ಹಾಗೆ ಕಲಾಮಾತೆ ಶಾರದೆ ಕೂಡ ಹೇಳ್ತೇವೆ. ಇವರು ಕಲಾಮಾತೆ ಹಾಗೂ ವಿದ್ಯಾಮಾತೆ ಶಾರದೆಯನ್ನು ಹೋಲಿಸಿಕೊಂಡು ಅತ್ಯುತ್ತಮವಾದ ನಾಟಕ ಪ್ರದರ್ಶನವನ್ನು ಕೊಟ್ಟಿದ್ದಾರೆ, ಈಗಲೂ ಕೂಡ ಕೊಡ್ತಾ ಇದ್ದಾರೆ, ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಯಾರಿವರು, ಏನಿವರ ಕತೆ ಅಂದ್ಕೊಂಡಿದ್ದೀರಾ? ಬನ್ನಿ ಅವರನ್ನು ಸ್ವಾಗತಿಸೋಣ. ಸುಶ್ಮಿತಾ ಕಲ್ವಾಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನನಗಂತೂ ಬಹಳ ಕುತೂಹಲ, ಯಾಕಂದರೆ ಕಲಾವಿದರ ಜೀವನ ಅಂದಾಕ್ಷಣ ಬಹಳಷ್ಟು ತಿರುವುಗಳಾಗಿರ್ಬೋದು, ಅವರು ನಾಟಕದಲ್ಲಿ ಮಾಡುವಂಥ ಸನ್ನಿವೇಶಗಳಲ್ಲಿ ಒಂದು ಮಿಸ್ಟೇಕ್ ಆದಾಗ, ತಮಾಷೆ ಆದದ್ದು ಸನ್ನಿವೇಶ, ಅದನ್ನು ಕೇಳಲಿಕ್ಕೆ ಖುಷಿ. ಮೊದಲನೇದಾಗಿ ಕೇಳಬೇಕಾದ್ರೆ ನೀವು ಕಲಾ ಜೀವನಕ್ಕೆ ಹೇಗೆ ಬಂದ್ರಿ? ಅದೊಂದು ಅಚಾನಕ್ ಅಂತ ಹೇಳ್ಬೋದು. ನಮ್ಮ ಊರಲ್ಲಿ ವಾರ್ಷಿಕೋತ್ಸವ ಎಲ್ಲ ಮಾಡ್ತಿದ್ರು. ಆಗ ನಮ್ಮ ಊರಿನವರು ನಾಟಕ ಮಾಡ್ತಿದ್ರು. ಆ ಟೈಮಲ್ಲಿ ಫಸ್ಟ್ ಹೀರೋಯಿನ್ ರೋಲಿಗೆ ಒಬ್ಬರು ಆ್ಯಕ್ಟ್ ಮಾಡ್ತಿದ್ರು. ಅವರಿಗೆ ಹುಷಾರಿಲ್ಲದಾಗ ಅವರು ಆ್ಯಕ್ಟ್ ಮಾಡಲಿಕ್ಕಾಗಲಿಲ್ಲ. ನನ್ನ ಮಾವ ಆ್ಯಕ್ಚುಲಿ ಕಾಮಿಡಿ ಆ್ಯಕ್ಟರ್. ಅವ್ರು ಹೇಳಿದರು, ಹೀಗೆ 3 days ಇರೋದು, ಎಂತ ಮಾಡಲಿಕ್ಕಾಗೋದಿಲ್ಲ, ಆ್ಯಕ್ಟ್ ಮಾಡ್ತೀಯ ಅಂತ ಹೇಳಿದರು. ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು. ಫಸ್ಟ್ ನರ್ವಸ್ ಆಯಿತು. ನನಗೆ ಎಂತ ಗೊತ್ತಿರಲಿಲ್ಲ, ಡ್ಯಾನ್ಸ್ ಫೀಲ್ಡಲ್ಲೇ ಇದ್ದದ್ದು. ಒಮ್ಮೆಲೆ ನಾಟಕ ಅಂದ್ರಾಗ ಒಂಚೂರು ಹೆದರಿಕೆ ಆಯಿತು. ಬಟ್ ಮಾಡಿದೆ. ಅದು ಜಾಸ್ತಿ ಏನಿರಲಿಲ್ಲ, 3 ಸೀನಿಗೆ ಬಂದು ಹೋಗ್ಲಿಕ್ಕಿತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಡ್ರಾಮಾ ತೆರಿಯಂದೆ ಪೋಂಡು ಅಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಓಕೆ, ನೀವು ಹೇಳಿದ್ರೆ ಯಾವತ್ತೂ ಆಗಲಿ ನಾವು ಫಸ್ಟಿಗೆ ಅಂದರೆ ನಾವು ಗೊತ್ತಿಲ್ಲದ ಫೀಲ್ಡಿಗೆ ಹೋದಾಗ ನರ್ವಸ್ ತುಂಬ ಜಾಸ್ತಿ. ತೆರಿಯಂದೆ ಪೋಂಡು ಅಂತ ಹೇಳಿ ಯಾವ ಡೈಲಾಗ್ ಮಿಸ್ಟೇಕ್ ಆಯಿತಾ, ಅವ್ರು ಒಳ್ಳೆ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಹೇಗೆ? ಮಿಸ್ಟೇಕ್ ಏನಾಗಲಿಲ್ಲ, ಯಾಕಂದರೆ ನಾನು ಅಷ್ಟು ಬಾಯಿ ಹಟ್ಟು ಕಲ್ತಿದ್ದೆ. ಅದು ಫಸ್ಟ್ ಡ್ರಾಮಾ ಅಲ್ಲ, ತುಂಬ ನರ್ವಸ್ ಇತ್ತು ನನಗೆ. ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋದು ಬೇರೆ, ಡ್ರಾಮಾ ಕೊಡೋದು ಬೇರೆ. ಅಂದರೆ ಆಗ 9th ಸ್ಟ್ಯಾಂಡರ್ಡ್, ನಾನು ಅದು ಕೂಡ 9th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಒಳ್ಳೆದಿತ್ತು. ಓಕೆ, ಒಂದು ಅಚಾನಕ್ ಆಗಿ ಸಿಕ್ಕಿದ ಫೀಲ್ಡಲ್ಲಿ ಇಷ್ಟೆಲ್ಲ ನೀವು ಬೆಳವಣಿಗೆ ಕಂಡಿದ್ದೀರಾ. ಆನಂತರ ನಿಮಗೆ ಸಿಕ್ಕಿದಂಥ ನಾಟಕಗಳು ಯಾವುದು? ನಾನು ಆನಂತರ ಡ್ರಾಮಾ ಅನ್ನೋದೊಂದು ಫೀಲಿಂಗ್ ಅಂತ ಇರಲಿಲ್ಲ ಆ ಥರ. ಬಟ್ ಒಬ್ಬರು ನಾನು ಅದು ಆ್ಯಕ್ಟಿಂಗ್ ನೋಡಿ ಬೇರೆ ಟೀಮ್ ಅವರು ನನ್ನನ್ನು ಕರೆದ್ರು. ನಾನು ಇದು ಒಂದು ಸಣ್ಣದೊಂದು ಆ್ಯಕ್ಟಿಂಗ್ ಯಾವುದು ಸೈಡ್ ರೋಲ್ ಕೊಡ್ತಾರೆ ಅಂತ ಹೋದೆ. ಬಟ್ ಅಲ್ಲಿ ಮೇಯ್ನ್ ಹೀರೋಯಿನ್ ರೋಲ್ ಕೊಟ್ಟರು, ಫಸ್ಟಿಂದ ಲಾಸ್ಟ್ ತನಕ, ಪಿರಾಬನ್ನಾಗ ಅಂತ. ಅದು ಪುನಃ ಫುಲ್ ನರ್ವಸ್ ಆಗಲಿಕ್ಕೆ ಶುರುವಾಯಿತು. ಮತ್ತು ಅಲ್ಲಿ ನನಗೆ ಎಂತ ಆಗೋದಿಲ್ಲ, ಮಾಡು ಎಲ್ಲ ಕಲಿಸಿಕೊಟ್ರು ನನಗೆ ಫುಲ್ಲು. ನಂಗೆ ಮನೆಯಲ್ಲಿ ಕೂಡ ನನಗೆ ನನ್ನ ಮಾವ ತುಂಬ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಿದ್ರು. ಅದೆಲ್ಲ ಆದಮೇಲೆ ಅದು ಕೂಡ ಒಳ್ಳೆ ಬಂತು. ಡ್ರಾಮಾ ಮಲ್ಪೆಯಲ್ಲಿ ಮಾಡಿದ್ದು, ಅದು ನನ್ನ ಸೆಕೆಂಡ್ ಶೋ. ಅದು ಮೇಯ್ನ್ ಹೀರೋಯಿನಿಯಾಗಿ ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು ಪಿರಾಬನ್ನಾಗ. ಓಕೆ, ನಾವು ಯಾವತ್ತೇ ಆಗಲಿ ನಮ್ಮ ಒಂದು ಫೀಲ್ಡಲ್ಲಿ ಯಾರಾದರೂ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ದೊಡ್ಡವರು ಇರ್ತಾರೆ, ಅವರ ಮುಂದೆ ಮಾಡುವಾಗ ನಮಗೆ ನರ್ವಸ್ ಆಗುತ್ತೆ. ನಿಮ್ಮ ಜೊತೆ ಆವಾಗ ಯಾರೆಲ್ಲ ದೊಡ್ಡ ಕಲಾವಿದರಿದ್ದರು? ನನ್ನ ಜೊತೆ ಮಾಡುವಾಗ ಅದು ಒಂದು ಟೀಮಲ್ಲಿ ಮಾಡಿದ್ದು ನಾನು. ಅದೊಂದು ಒಳ್ಳೆ ಟೀಮ್ ಇತ್ತಲ್ಲಿ ಉಡುಪಿಯಲ್ಲಿ. ಆಗ ನಾನು 9th ಸ್ಟ್ಯಾಂಡರ್ಡ್, ನನಗಿಂತ ತುಂಬ ದೊಡ್ಡ ಆ್ಯಕ್ಟರ್ನವರೇ ಇದ್ದದ್ದು. ಆಗ ಫುಲ್ಲು ನರ್ವಸ್ ಆಗ್ತಿತ್ತು ನನಗೆ, ಎಂತ ಮಾಡಲಿಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನನಗೆ ತುಂಬ ಟ್ರೈನ್ ಮಾಡ್ತಿದ್ರು. ಆಗ ಹೀಗೆ ಮಾಡಬೇಕು, ಸ್ಕ್ರಿಪ್ಟೆಲ್ಲ ಡೈಲಾಗ್ ಎಲ್ಲ ಒಬ್ಬೊಬ್ಬರು ನನಗೆ ಹೇಳಿಕೊಡ್ತಿದ್ರು. ಎಂಥ ಮಿಸ್ಟೇಕ್ ಇದ್ದರೂ ಹೇಳ್ತಿದ್ರು, ಅದನ್ನೆಲ್ಲ ಕರೆಕ್ಷನ್ ಮಾಡಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದೆ ಅವತ್ತು. ಓಕೆ, ನಾಟಕ ಪ್ರದರ್ಶನ ಅಂದಾಗ ನಮ್ಮ ತಪ್ಪಿಲ್ಲದಿದ್ರು ಬೇರೆಯವರ ತಪ್ಪಾಗ್ತದೆ. ಡೈಲಾಗ್ ಮಿಸ್ ಇಲ್ಲದಿದ್ರೆ ನಮಗೆ ಅವರ ಡೈಲಾಗ್ ಚೇಂಜಸ್ ಕಾಣ್ತದೆ. ಹಾಗೆ ಆಗ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಆ ಒಂದು ಫನ್ನಿ ಇನ್ಸಿಡೆಂಟ್ ಏನಾದರೂ ಇದ್ರೆ ಹೇಳ್ಬೋದು. ಕಾಮಿಡಿಯಲ್ಲಿ ಮ್ಯಾನೇಜ್ ಆಗ್ತಾ ಹೋಗ್ತದೆ. ಈಗ ಕಾಮಿಡಿ ರೋಲ್ ಮಾಡ್ತಾ ಇದ್ದರೆ ಎದುರಿದ್ದವ್ರು ಏನಾದರೂ ಕಾಮಿಡಿಯಾಗಿ ಹೋಗ್ತದೆ. ಬಟ್ ಸ್ಟೋರಿ ಮಾಡುವಾಗ ತುಂಬಾ ಅದಕ್ಕೆ ಮೈಂಡ್ ಇರಬೇಕು. ಎದುರವ್ರು ತಪ್ಪು ಹೇಳಿದ್ರು ನಾವು ಒಮ್ಮೆಲೆ ಏನಾದರೂ ಶೇಕ್ ಆಗಿ ಹೋಗ್ತೇವೆ. ಒಮ್ಮೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ಒಮ್ಮೆ ಶೇಕ್ ಆಗಿ ಹೋಗ್ತೇವೆ. ಬಟ್ ಎಂತ ಮಾಡಲಿಕ್ಕಾಗಲ್ಲ, ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಆ ಡೈಲಾಗ್ ಹೋದರೂ ಬೇರೆ ಡೈಲಾಗನ್ನು ಸೇರಿಸಿ ಎಂತಾದರೂ ಒಂದು ಹೇಳ್ತಾ ಹೋಗೋದು. ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗೆ. ಓಕೆ, ನೀವಂತೂ ಬಹಳಷ್ಟು ನಾಟಕದ ಸ್ಪರ್ಧೆಗಳಿಗೆ ಹೋಗಿದ್ದೀರಾ. ಸ್ಪರ್ಧೆ ಬಗ್ಗೆ ಏನು ಹೇಳ್ತೀರಿ? ಯಾವೆಲ್ಲ ಸ್ಪರ್ಧೆಗೆ ಹೋಗಿದ್ದೀರಾ? ನಾನು ಫಸ್ಟ್ ನಾನು ಗೆಸ್ಟ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದಾಗ ಡ್ರಾಮಾದಲ್ಲಿ ಒಂದು ಡ್ರಾಮಾ ಟೀಮ್ನ ನಾನು ಕರೆದ್ರು. ಆಗ ನಾನು 10th ಅಲ್ಲಿದ್ದೆ. ಆಗ ಮುದ್ದಣ್ಣ ರಂಗಮಂಟಪ MGM ಅಲ್ಲಿ ಕಾಂಪಿಟೇಷನ್. ಆಗ ಈ ಪೋರ್ಲು ತೂವರ್ಚಿ ಅಂತ ಡ್ರಾಮಾ ಕಾಂಪಿಟೇಷನ್. ಅದರಲ್ಲೊಂದು ಹೀರೋಯಿನ್ ಅಲ್ಲ, ಇನ್ನೊಂದು ಕಾಮಿಡಿ ಲೇಡಿ ಹಾಕಿದ್ದೆ. ಅದೊಂದು ಫಸ್ಟ್ ನಂದು ಕಾಂಪಿಟೇಷನ್. ನಾನು 10th ಅಲ್ಲಿರುವಾಗ ನಂದು ಕಾಂಪಿಟೇಷನ್ಗೆ ಹತ್ತಿದ್ದು ಅದೊಂದು. ಮತ್ತು
ಒಂದು 2 ಇಯರ್ಸ್ ಅದೇ ಸ್ಟೇಜಲ್ಲಿ ಮುದ್ದಣ್ಣ ರಂಗಮಂಟಪದಲ್ಲಿ ಪುನಃ ಡ್ರಾಮಾ ಕಾಂಪಿಟೇಷನ್ ಎಲ್ಲ ಕೊಟ್ಟೆ. ಮತ್ತು ರೀಸೆಂಟಾಗಿ ನಾನೊಂದು ದೊಡ್ಡ ವೇದಿಕೆಗೆ ಹೋದದಂದರೆ ಬಲೆ ಬುಲಿಪಾಲಿ ಒಂದು ನಾಟಕ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಕಾಂಪಿಟೇಷನ್. ಓಕೆ, ಈಗ ನೀವು ಹೇಳಿದ್ರೆ ದೊಡ್ಡ ಸ್ಟೇಜ್ ಅಂದ್ರೆ ಬಲೆ ಬುಲಿಪಾಲಿ ಒಂದು ನಾಟಕ. ನಾವೆಲ್ಲ ಕಾಮಿಡಿ ನಾಟಕ ನೋಡುವವರು, ನೀವೆಲ್ಲ ಕಾಮಿಡಿ ಆಕ್ಟ್ರೆಸ್ ಆಗಿ ಪಾತ್ರವನ್ನು ಮಾಡಿದ್ದೀರಿ. ಒಮ್ಮೆಲೆ ಬೇಜಾರಿನ ಸೀನ್ ಆಗಿರಬಹುದು, ಒಂದು ಸ್ಟೋರಿಯೇ ಮಾಡುವಂತಹ ನಾಟಕ ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿದ್ರೆ, ಹೇಗೆ ನೀವು ಬಂದಂತ ಡೈಲಾಗ್ ಆಗಿರಬಹುದು, ಆಗ ಡೈಲಾಗ್ ಡೆಲಿವರಿ ಮಾಡುವಾಗ ಡಿಲೇ ಇಲ್ಲ, ಅದು ಹೇಗಿತ್ತು? ಬಲೆ ಬುಲಿಪಾಲೆ ಫಸ್ಟ್ ಮಾಡುವಾಗ ಒಂದು ಒಳ್ಳೆ ರೋಲ್ ಕೊಟ್ಟಿದ್ರು. ಆಗ ಪ್ರಾಕ್ಟೀಸ್ ಡೈಲಿ ಪ್ರಾಕ್ಟೀಸಿಗೆ ಹೋಗೋದು, ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟು ಶೋ ಅಲ್ಲಿ ಫಸ್ಟ್ ಟೈಮ್ ಅದು ಕ್ಯಾಮರಾ ಮುಂದೆ ಫೇಸ್ ಮಾಡುವಾಗ ತುಂಬಾ ಕಷ್ಟ ಆಯಿತು ಫಸ್ಟ್ ಹೇಗಿರ್ಬೋದಂತ. ಬಟ್ ಡೈಲಾಗ್ ಎಲ್ಲ ಕ್ಲಿಯರ್ ಆಗಿತ್ತು. ಫಸ್ಟ್ ಶೋ ಜಡ್ಜಸ್ನವ್ರಿಗೆ ತುಂಬ ಖುಷಿಯಾಗಿತ್ತು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್. ಓಕೆ, ನೀವು ಹೇಳಿದ್ರಿ ಯಾವುದು ಮೊದಲಿನ ಸ್ಟೋರಿ, ಯಾವ ಥೀಮ್ ಇಟ್ಕೊಂಡು ನೀವು? ಫಸ್ಟ್ ನಾವು ಹೋದದ್ದು ಒಂದು ಕೊರೋನಾ ಟೈಮಲ್ಲಿ ಆಗುವಂಥ ಸಿಚುವೇಶನ್. ಒಂದು ಅಪ್ಪ ಅಮ್ಮ ಒಂದು ಮೀಡಿಯಮ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, 2 ಮಕ್ಕಳು. ಆ ಟೈಮಲ್ಲಿ ಅಪ್ಪನ ಮದ್ದಿನ ಖರ್ಚು, ಮನೆಯದ್ದು ಜವಾಬ್ದಾರಿ, ನೀನು ಅವರ ಜವಾಬ್ದಾರಿಯನ್ನು ತಕ್ಕೋ, ನಾನು ಜವಾಬ್ದಾರಿ ತಕ್ಕೋ. ಅಂದರೆ ಮಗನಿಗೆ 2 ಹೆಂಡತಿಯರು, ಅವರ ಮಕ್ಕಳದ್ದು ಫೀಸ್, ಸ್ಕೂಲ್ ಫೀಸ್, ಈ ಥರ ಒಂದು ಸ್ಟೋರಿ. ಮತ್ತು ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗೋದು, ಅಂದರೆ ಹೊರಗೆ ಹೋಗೋದು, ಅಂದರೆ ಮಕ್ಕಳಿಗೆ ಕಷ್ಟ ಆಗಬಾರ್ದು ನಮ್ಮಿಂದ ಅಂತ. ಅದೊಂದು ಕೊರೋನಾ ಟೈಮಲ್ಲಿ ಆದಂಥ ಒಂದು ಸಿಚುವೇಶನ್. ಕೆಲವ್ರ ಮನೆಯಲ್ಲೆಲ್ಲ ಆಗಿರ್ತದೆ ಈ ಥರ ಸ್ಟೋರಿ. ಆ ಥೀಮ್ ಇಟ್ಕೊಂಡು ನಾವು ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ. ಈಗ ನೋಡಿ, ನಾಟಕ ಅಂದಾಕ್ಷಣ ಇಷ್ಟಿಷ್ಟೇ ಸೀಸನ್ ಅಂತ ಇರ್ತದೆ, ಚೌತಿಗೆ ಅಂದಾಗ ಇಷ್ಟು ನಾಟಕ, ಹೀಗೆ ಪ್ರಾಕ್ಟೀಸ್ ಮಾಡ್ತೇವೆ. ಈ ಥರ ಕಾಂಪಿಟೇಷನ್ ಬಂದಾಗ ನೀವು ಏನು ಮಾಡಿ, ಈಗ ಸ್ಟಡಿ ಮಾಡ್ತಾ ಇದ್ದೀರಾ, ಅದನ್ನು ಮ್ಯಾನೇಜ್ ಮಾಡಬೇಕು, ನಾಟಕವನ್ನು ಮ್ಯಾನೇಜ್ ಹೇಗೆ ಪ್ರಾಕ್ಟೀಸ್ ಮಾಡಿದ್ರೆ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಈಗ ಡ್ರಾಮಾ ಅಂತ ಬಂದರೆ ನಾವು ಫಸ್ಟ್ ಈಗ ಚೌತಿ ಅಂತೆಲ್ಲ ಇದ್ದರೆ 1-2 ದಿನ ಮುಂಚೆ ಒಂದು ಡ್ರಾಮಾ ಪ್ರಾಕ್ಟೀಸ್ ಮಾಡಿ ಮತ್ತು ಅದು ಹೋಗ್ತಾ ಇರ್ತದೆ ಡ್ರಾಮಾ ಶೋ, ಅದೆಲ್ಲ ಅಷ್ಟೆಲ್ಲ ಇದಾಗೋದಿಲ್ಲ. ಬಟ್ ಒಂದು ಕಾಂಪಿಟೇಷನ್ ಅಂದರೆ ಡೈಲಿ ಟ್ರಯಲ್ ಇರ್ತದೆ, ಡೈಲಿ ಹೋಗಬೇಕು. ಎಕ್ಸಾಮ್ ಎಲ್ಲ ಬಂದರೆ ತುಂಬಾ ಕಷ್ಟ ಆಗ್ತದೆ. ಆಗ ಡ್ರಾಮಾ ಟ್ರಯಲ್ ನೈಟ್ ಹೋದರೆ ಬೆಳಿಗ್ಗೆ ಎದ್ದು ನಾನು ಓದ್ತೇನೆ. 4 o'clockಗೆಲ್ಲ ಎದ್ದು ಸ್ಟಡಿ ಬಗ್ಗೆನೂ ನಾನು ತುಂಬ ಮ್ಯಾನೇಜ್ ಮಾಡ್ತೇನೆ. ಹೀಗೆ ಹೋಗ್ತದೆ. ಯಾವುದೇ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೆ ಒಂದು ಇನ್ಸ್ಪಿರೇಷನ್ ಇದ್ದೇ ಇರ್ತದೆ. ಯಾಕಂದ್ರೆ ನಾನು ಈಗ ನೋಡಿ, ಈಗ ಹೀರೋ ಆದ್ರೆ ನನ್ಗೆ ದರ್ಶನ್ ತರ ಆಗ್ಬೇಕು, ಸುದೀಪ್ ತರ ಆಗ್ಬೇಕಂತ ಇನ್ಸ್ಪಿರೇಷನ್ ಒಂದು. ನೀವು ಯಾರನ್ನು ಮಾಡೆಲ್ ಆಗಿ ತಗೊಂಡ್ರಿ? ಇನ್ಸ್ಪಿರೇಷನ್ ಅಂತ ಎಂತ ಇಲ್ಲ, ನನಗೆ ಫಸ್ಟ್ ಡ್ರಾಮಾ ನಾನು ಬರ್ತೇನೆ ಅಂತಲೇ ನಾನು ಎಣಿಸ್ಲಿಲ್ಲ. ಡ್ರಾಮಾ ಫೀಲ್ಡಿಗೆ ಡ್ರಾಮಾ ಮಾಡ್ತಾ ಮಾತ್ರ ಇಂಟ್ರೆಸ್ಟ್ ಶುರುವಾಯಿತು, ಮಾಡಬೇಕು, ಇನ್ನೂ ಮಾಡಬೇಕು, ತುಂಬ ಮಾಡಬೇಕು ಅಂತ. ಮತ್ತು ನಂಗೆ ತುಳು ಫಿಲ್ಮಲ್ಲೆಲ್ಲ ಹೀರೋಯಿನ್ಸ್ ಎಲ್ಲ ಬರೋಕ್ಕೆ ತುಂಬ ಖುಷಿ ಆಗೋದು, ನನಗೂ ಹೀಗೆ ಮಾಡಬೇಕು ಅಂತ. ಇನ್ಸ್ಪಿರೇಷನ್ ಅಂತ ಯಾರೂ ಇಲ್ಲ. ನನ್ನ ಮಾವ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ನನಗೆ ಡ್ರಾಮಕ್ಕೆಲ್ಲ ಮನೇಲಿ ನಂಗೆ ತುಂಬ ಸಪೋರ್ಟ್ ಇದ್ದಾರೆ. ಯಾವ ಫೀಲ್ಡಿಗೆ ಹೋದರೂ ನೀನು ಮಾಡು, ನಾನಿದ್ದೇನೆ ಅಂತ ನನಗೆ ಫುಲ್ ಇದೆ ಸಪೋರ್ಟ್ ಆಗಿರ್ತಾರೆ. ಮತ್ತು ನಾನು ಡ್ರಾಮಾ ಕಲ್ತದ್ದು ನನಗೆ ಸ್ಕ್ರಿಪ್ಟ್ ಎಲ್ಲ ಮನೆಯಲ್ಲೇ ಕೂತ್ಕೊಂಡು ನಾನು ಓದಿದ್ದು. ಹಾಗೆ ನನಗೆ ಹೀಗೇನು ಇನ್ಸ್ಪಿರೇಷನ್, ನನಗೆ ನಾನು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾರನ್ನು ಹೀಗೇನೆ ಆಗಬೇಕಂತ ನನಗೆ ಯಾರೂ ಇರಲಿಲ್ಲ, ಈಗಲೂ ಹಾಗೇನೂ ಇಲ್ಲ. ಓಕೆ, ನಿಮ್ಮದೊಂದು ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀರಿ. ನೀವು ಹೇಳಿದ್ರಿ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ. ನಮಗೆ ಅಂದ್ರೆ ನಮ್ಮ ಮನೆಯವರು ನಮಗೆ ಸಪೋರ್ಟ್ ಮಾಡಿದರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಅಲ್ವಾ? ಹಾಗೆ ನೀವು ನೋಡಿ, ಎಜುಕೇಶನ್ ಪ್ಲಸ್ ನಿಮ್ಮ ಕಲಾ ಜೀವನವನ್ನ ಆರಂಭಿಸ್ತಿದ್ದೀರಿ. ಇನ್ನೊಂದು ಹೇಳಬೇಕಾದ್ರೆ, ನೀವು ಕಾಂಪಿಟೇಷನ್ ಅಂತ ಹೇಳಿದ್ರಿ, ಈಗ ಸೀರಿಯಸ್ ನಾಟಕ ಬಿಟ್ಟು ಯಾವುದಾದ್ರು ಕಾಮಿಡಿ ನಾಟಕ ಕಾಂಪಿಟೇಷನ್ಗೆ ಹೋಗಿದ್ದೀರಾ? ಕಾಮಿಡಿ ಮಾಡಲಿಲ್ಲ ಇಲ್ಲಿವರೆಗೂ, ಕಾಮಿಡಿ ಅಂತ ಏನು ಮಾಡಲಿಲ್ಲ. ಜಸ್ಟ್ ಸೀರಿಯಸ್ ಡ್ರಾಮಾನೇ ಕಾಂಪಿಟೇಷನ್ ಮಾಡಿದ್ದು. ಅದು ಫಸ್ಟ್ ನಾನು ನಾಟಕ ಮಾಡಿದ್ದೆ ಕಾಂಪಿಟೇಷನ್ ಮುದ್ದಣ್ಣ ರಂಗ ಮಂಟಪದಲ್ಲಿ. ಆವಾಗ ನಾನು ಫಸ್ಟ್ ಕಾಮಿಡಿ ಲೇಡಿಯಾಗೇ ಮಾಡಿದ್ದು. ಅದೊಂದು ಈ ಪೊರ್ಲು ತೂವರ್ಚು ಡ್ರಾಮಾದಲ್ಲಿ ಕಾಮಿಡಿ ಲೇಡಿಯಾಗಿ ಮಾಡಿದ್ದು. ಓಕೆ, ಯಾವುದಾದ್ರೂ ಒಂದು ಡೈಲಾಗ್ ನೆನಪಿದೆ ಅಂದರೆ ಫಸ್ಟ್ ನಾಟಕ ಹೇಳಿದ್ದು ಅಚಾನಕ್ ಆಗಿ ಸಿಕ್ಕಿದಂಥದ್ದು ಯಾವುದಾದ್ರು ಡೈಲಾಗ್ ಅದು 10th ಅಲ್ಲಿರುವಾಗ ಮಾಡಿದ್ದು, ನೆನಪಿಲ್ಲ ನನಗೆ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಒಂದು. ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿ. ನಿಮ್ಮದೊಂದು ನಾಟಕ ಇದೆ, ಇತ್ತೆ ಗೊತ್ತಾಪುಜಿ, ತುಳು ನಾಟಕ. ಅದು ತುಳುವಲ್ಲಿ ಮಾಡಿದಿರಿ ನೀವು, ಸಹಜ ಕೂಡ. ಕನ್ನಡದಲ್ಲಿ ಈಗ ಗೊತ್ತಾಗಲ್ಲ ಅಂತ ಇದೆ. ಅದು ಹೇಗೆ ನಿಮ್ಗೆ ಮ್ಯಾನೇಜ್ ಮಾಡ್ತೀರಿ? ತುಳು ಆದ್ರೆ ನಾವು ಆಡು ಭಾಷೆ ಹೇಳ್ತೇವೆ, ಮಾತಾಡ್ಕೊಂಡು ಹೋಗ್ಬೋದು. ಕನ್ನಡವನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ? ಕೆಲವು ಸಲ ಏನಾಗ್ತದೆ ಅಂತ, ನಮಗೆ ಇತ್ತ ಗೊತ್ತಾಪುಜಿ ಕನ್ನಡದಲ್ಲಿ ಮಾಡುವಾಗ ಈಗ ಗೊತ್ತಾಗಲ್ಲ. ನಮಗೆ ಜಾಸ್ತಿ ಕುಂದಾಪುರ ಸೈಡ್, ಆಚೆ ಸೈಡ್ ಎಲ್ಲ ಡ್ರಾಮಾ ಸಿಗ್ತದೆ. ಕಂಟಿನ್ಯೂ ಆಚೆ ಸೈಡ್ ಎಲ್ಲ ಡ್ರಾಮಾ ಸಿಕ್ಕಿದ್ರೆ ಕೆಲವೊಮ್ಮೆ ತುಳು ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ, ಕನ್ನಡನೇ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ತದೆ.
ಅಚಾನಕ್ ಒಂದು ಕಂಟಿನ್ಯೂ ತುಳು ಶೋ ಇದ್ದು ಒಮ್ಮೆಲೆ ಕನ್ನಡ ಇದ್ದರೆ ಸ್ಟೇಜಲ್ಲಿ ಆಲೋಚನೆ ಮಾಡಿ ಮಾಡಿ ಡೈಲಾಗ್ ಕೊಡೋದು. ಒಮ್ಮೆಲೆ ಬರೋದಿಲ್ಲ ಡೈಲಾಗ್ ಮಿಡ್ಲಲ್ಲಿ ತುಳು ಬರೋದು ಕಾಮನ್ ಆಗ್ತದೆ, ಬಟ್ ಅದು ಹೋಗ್ತದೆ ಹಾಗೇನೆ ಕಾಮಿಡಿಯಾಗಿ ಹೋಗ್ತದೆ. ಬಟ್ ಕಾಮಿಡಿಯಲ್ಲಿ ನಡೀತದೆ, ಸ್ಟೋರಿಯಲ್ಲಿ ಒಂಚೂರು ನಾವು ಅದರ ಬಗ್ಗೆ ತುಂಬ ಗಮನ ಮಾಡಬೇಕು. ಹೋಗುವಾಗ ಪ್ರಾಕ್ಟೀಸ್ ಮಾಡ್ತಾ ಡೈಲಾಗ್ ನಮ್ಮ ಜೊತೆ ಯಾರಿದ್ದಾರೆ ಅವ್ರ ಜೊತೆ ಡೈಲಾಗನ್ನು ಹೇಳ್ತಾ ಹೋಗುದು ಸ್ಟೇಜಿಗೆ. ಓಕೆ, ಅಂದ್ರೆ ನೋಡಿ ಬಹಳಷ್ಟು ಅಂದ್ರೆ ಒಂದೇ ನಾಟಕವನ್ನು ತುಂಬಾ ಸತಿ ಮಾಡ್ತಾರೆ, ಆದ್ರೆ ತಪ್ಪ ಆಗ್ತದೆ. ಯಾವ್ದಾದ್ರು ಆ ರೀತಿ ಸನ್ನಿವೇಶ ಬಂದು ನೀವು ಎದುರಿಸಿದ್ದು ಆರ್ ಮಿಸ್ಟೇಕ್ ಜನಗಳಿಂದ ನೀವು ಹೀಗೆ ತಪ್ಪು ಮಾಡಿದ್ರೆ ಅಂತ ಯಾರಾದ್ರು ಹೇಳಿದ ಆ ಥರ ಏನಾದ್ರು ಸನ್ನಿವೇಶ ಇದೆ? ಜನಗಳಿಂದ ಕೇಳಿಲ್ಲ, ಬಟ್ ಬೇರೆಯವ್ರಿಗೆ ಹೇಳ್ಬೋದು ಮಿಸ್ಟೇಕ್ ಆಗಿದೆ ಅಂತ. ಬಟ್ ತುಂಬ ಸಲ ಆಗಿದೆ ನನಗೆ, ತುಳು ಬಂದದಾಗಿರ್ಬೋದು ಮಧ್ಯದಲ್ಲಿ, ಇಲ್ಲಾಂದರೆ ಕೆಲವೊಮ್ಮೆ ಡೈಲಾಗ್ಗೆ ಅಂತ ಸ್ಲಿಪ್ಪಾಗಿ ಡೈಲಾಗ್ಗೆ ಬೇರೆ ಥರ ಕೇಳಿಸಿದೆಲ್ಲ ಇರ್ಬೋದು, ಅದೆಲ್ಲ ಆಗ್ತಾ ಇರ್ತದೆ. ಬಟ್ ಈಗ ಅಷ್ಟು ಮುಂಚೆ ಫಸ್ಟ್ ಆಗ್ತಿತ್ತು ಕನ್ನಡ ನಾಟಕ ಮಾಡುವಾಗ, ಈಗ ಅಷ್ಟೇನು ಪ್ರಾಬ್ಲಮ್ ಆಗ್ತಿಲ್ಲ, ಈಗ ಅದು ಮ್ಯಾನೇಜ್ ಆಗ್ತಾ ಹೋಗ್ತದೆ. ಓಕೆ, ನೀವು ಸ್ಟಾರ್ಟಿಂಗ್ ಅಚಾನಕ್ಕಾಗಿ ಬಂದಂಥ ಈ ನಿಮ್ಮ ಜರ್ನಿಯಲ್ಲಿ ಬಹಳಷ್ಟು ಸ್ಪರ್ಧೆಗಳಾಗಿರ್ಬೋದು, ಬಹಳಷ್ಟು ಶೋಸ್ಗಳನ್ನು ಕೊಟ್ಟಿದೆ. ಇದುವರೆಗೆ ಎಷ್ಟು ಶೋಸ್ ಕೊಟ್ಟಿದ್ದೀರಾ ನೀವು? ಇದುವರೆಗೆ ನಾನು ಟೀಮ್ಗೆ ಜಾಯ್ನ್ ಆದಮೇಲೆ ಫಸ್ಟ್ ನಾನು ಬರಂದೆ ಕುಲ್ಲೆ ಅಂತ ನಾಟಕ ಮಾಡಿದೆ. ಅದಕ್ಕೆ ನಾನು 100ನೇ ಶೋಗೆ ಎಂಟ್ರಿ ಕೊಟ್ಟದ್ದು ನಮ್ಮ ಟೀಮಲ್ಲಿ. ಅದೀಗ 150 ಶೋ ಆಯಿತು ನಮ್ಮದು, ಅದರಲ್ಲಿ 50 ಶೋ ಆಗಿದೆ. ಮತ್ತು ಇತ್ತ ಗೊತ್ತಾ ಪೂಜಿ, ಈಗ 52 ನಿನ್ನೆಗೆ ಮುಗಿದು 52 ಶೋ ಆಯಿತು. ಮತ್ತು ಹೊರಗೆ ನಾನು ಟೀಮಿಗೆ ಸೇರೋಕ್ಕಿಂತ ಮುಂಚೆ ತುಂಬ ಕಡೆ ಬೇರೆ ಬೇರೆ ಟೀಮ್ ಒಟ್ಟಿಗೆಲ್ಲ ನಾನು ಗೆಸ್ಟ್ ಆರ್ಟಿಸ್ಟ್ ಆಗಿ ಮಾಡಿದ್ದೇನೆ. ಒಂದು 20-25 ಜಾಸ್ತಿಯೇ ಡ್ರಾಮಾ ಮಾಡಿದ್ದೇನೆ ನಾನು ಹೊರಗೆ ಫಸ್ಟ್. ಓಕೆ, ನೀವು ಯಾವ ನಾಟಕದ ಮೂಲಕ ಬಂದಿರಿ ಅಂತ ಹೇಳಿದೆ, ಯಾವ ಟೀಮಿನ ಮೂಲಕ ಬಂದಿರಿ? ಈಗ ಯಾವ ಟೀಮಲ್ಲಿ ಇದ್ದೀರಾ? ನಾನು ಟೀಮ್ ಅಂತ ಸೇರಿದ್ದೆ ಅಭಿನಯ ಕಲಾವಿದರು ಉಡುಪಿ, ಈಗಲೂ ನಾನು ಅದರಲ್ಲೇ ಇದ್ದೇನೆ. ಓಕೆ, ಅವರು ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಎಜುಕೇಷನ್ಗೆ ಆಗಿರಬಹುದು? ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಡ್ರಾಮಾ ಫೀಲ್ಡ್ಗೆ. ನನಗೆ ಫಸ್ಟ್ ಬರುವಾಗ ನನಗೆ ಅಷ್ಟೇನು ಡ್ರಾಮಾದಲ್ಲಿ ಗೊತ್ತಿರಲಿಲ್ಲ, ಬಟ್ ನಾನು ಅಭಿನಯಕ್ಕೆ ಬಂದಮೇಲೆ ತುಂಬ ಕಲಿತೆ. ನಾನು ಡ್ರಾಮಾ ಅಂದರೆ ಹೇಗೆ, ಡೈಲಾಗ್ ಡೆಲಿವರಿ ಹೇಗೆ ಮಾಡಬೇಕು, ಹೇಗೆ ಫೇಸ್ ಟು ಫೇಸ್. ಮುಂಚೆ ನಾವು ಬೇರೆ ಟೀಮಲ್ಲಿ ಮಾಡುವಾಗ ಅಷ್ಟು ಹೇಳಿಕೊಡೋರೆಲ್ಲ ಯಾರು ಇರಲಿಲ್ಲ, ನಮಗೆ ಸ್ಕ್ರಿಪ್ಟ್ ಕೊಡ್ತಿದ್ರು, ನಾವು ಕಲಿತಿದ್ವಿ, ಹೋಗಿ ಹೇಳ್ತಿದ್ವಿ. ಬಟ್ ಟೀಮ್ ಅಂತ ಹೇಳಿದಾಗ ಒಂಚೂರು ನರ್ವಸ್ ಜಾಸ್ತಿ ಇರ್ತದೆ ಫಸ್ಟ್. ಅದು ಕೂಡ ಅಭಿನಯಕ್ಕೆ ಸೇರಿದಾಗ ತುಂಬಾ ನರ್ವಸ್ ಇತ್ತು ನನಗೆ ಫಸ್ಟ್. ಅದು ತುಂಬ ಸಪೋರ್ಟ್ ಮಾಡ್ತಾ ಹೋಗ್ತಿದ್ದಾರೆ ನನಗೆ, ಈಗಲೂ ಸಪೋರ್ಟ್ ಮಾಡ್ತಾರೆ. ಮತ್ತು ಎಲ್ಲರೂ ಒಬ್ಬರಂತಲ್ಲ, ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಎಜುಕೇಷನ್ ಬಂದರೂ ಅಷ್ಟೇ, ಈಗ ಎಕ್ಸಾಮ್ ಎಲ್ಲ ಇದ್ದರೆ ಅವರು ಮ್ಯಾನೇಜ್ ಮಾಡ್ತಾ ಬೇರೆ ಬೇರೆ ಅವರದ್ದೊಂದು ಟ್ರಯಲ್ ಮಾಡ್ತಾ ಹೋಗ್ತಾರೆ. ಅದೇ ಎಕ್ಸಾಮ್ಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಡ್ರಾಮಕ್ಕೂ ಹಾಗೆ ತುಂಬ ಸಪೋರ್ಟ್ ಇದ್ದಾರೆ ನಮ್ಮ ಟೀಮ್. ಒಂದು ನಾಟಕ ಪ್ರದರ್ಶನ ಅಂದಾಕ್ಷಣ ಬೇರೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಹೌದು, ನೀವಂತೂ ಬಹಳ ಊರಿಗೆ ಹೋಗಿರಬಹುದು. ಅಲ್ಲಿಯ ಎಕ್ಸ್ಪೀರಿಯನ್ಸ್ ಹೇಗಿದೆ? ಯಾವ ಎಲ್ಲ ಊರಿಗೆ ಹೋಗಿದ್ದೀರಾ? ತುಂಬ ದೂರ ಹೋಗಿದ್ದೇವೆ, ಮೂಡಿಗೆರೆ, ಚಿಕ್ಕಮಗಳೂರು, ತೀರ್ಥಹಳ್ಳಿ ಆಚೆಲ್ಲ ಹೋಗಿದ್ದೇವೆ, ತುಂಬ ಸೈಡ್ ಹೋಗಿದ್ದೇವೆ. ಮತ್ತು ನಾನು ಒಂದು ಟೀಮ್ಗೆ ಸೇರೋಕ್ಕಿಂತ ಮುಂಚೆ ಮೈಸೂರಲ್ಲಿ ರಂಗಾಯಣದಲ್ಲಿ ಒಂದು ಪ್ರದರ್ಶನ ಕೊಟ್ಟಿದ್ದೆ, ರಥಯಾತ್ರೆ ಅಂತ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಮೈಸೂರಲ್ಲಿ ಕೊಟ್ಟದ್ದು ಫಸ್ಟ್. ಅದಾದಮೇಲೆ ಈ ಟೀಮಲ್ಲಿ ಬಂದ ಕೂಡಲೇ ತುಂಬ ಊರಿಗೆ, ಕುಂದಾಪುರ, ಭಟ್ಕಳ, ಚಿಕ್ಕಮಗಳೂರು, ತೀರ್ಥಹಳ್ಳಿ, ಶಿವಮೊಗ್ಗ ಆಚೆ ಸೈಡೆಲ್ಲ ಜಾಸ್ತಿ ಹೋಗಿದೆ. ಈಗ ನೋಡಿ, ಈಗ ನಮ್ಮ ಉಡುಪಿ, ಮ್ಯಾಂಗ್ಳೂರ್ ಅಂತ ತುಳು ಆಗ್ತದೆ. ಕುಂದಾಪುರದಲ್ಲಿ ಸ್ವಲ್ಪ ನಡೀತದೆ ನಾವು ಮಾತನಾಡುವಂತಹ ಕನ್ನಡ, ಆದರೆ ನಾವು ತೀರ್ಥಹಳ್ಳಿ ಹೇಳಿದ್ರಿ, ಚಿಕ್ಕಮಗಳೂರೇ ಹೇಳಿದ್ರಿ, ಅಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಫುಲ್ಲು ಚೇಂಜ್, ಕನ್ನಡ ಚೇಂಜ್ ಇರ್ತದೆ. ಕನ್ನಡ ಅಂದರೆ ಆಚೆ ಸೈಡ್ ಆದರೂ ನನಗೆ ಅಷ್ಟು ಗೊತ್ತಾಗಲ್ಲ, ಬಟ್ ಈ ಕುಂದಾಪುರ ಸೈಡ್ ಬೇರೆ ಥರನೇ ಕನ್ನಡ, ಅವರದ್ದು ಕನ್ನಡನೇ ಬೇರೆ. ಆಗ ಕೆಲವರಿಗೆ ಅರ್ಥ ಆಗ್ತದೆ, ಕೆಲವರಿಗೆ ಅರ್ಥ ಆಗೋದಿಲ್ಲ ನಮ್ಮ ಕನ್ನಡ. ಅವರ ಕನ್ನಡನೇ ಒಂದು ಅವರಿಗೆ ಸೆಟ್ ಆಗಿ ಹೋಗ್ತದೆ. ನಮಗೆ ಆ ಕನ್ನಡ ಒಮ್ಮೆಲೆ ತಗೊಳ್ಳಿಕ್ಕೆ ಆಗೋದಿಲ್ಲ, ನಾವು ಆ ಥರ ಟ್ರಯಲು ಮಾಡೋದಿಲ್ಲ ಆ ಥರ ಕನ್ನಡ. ನಮ್ಮದು ನಾರ್ಮಲ್ ಕನ್ನಡ, ಉಡುಪಿ ಕನ್ನಡ ನಾವು ಮಾತಾಡ್ತೇವೆ. ಅವರಿಗೆ ಅರ್ಥ ಆಗದಿದ್ರೆ ನಮಗೆ ಅಂತ ಟೆನ್ಷನ್ ಆಗ್ತದೆ, ಅರ್ಥ ಆಗ್ತಿದೆಯೋ ಅವರಿಗೆ, ಇಲ್ಲೂ ರೆಸ್ಪಾನ್ಸ್ ಮಾಡ್ತಿದ್ದಾರಾ ಅಂತ, ಹಾಗೆಲ್ಲ ಆಗ್ತದೆ. ಯಾವುದಾದ್ರು ಡೈಲಾಗನ್ನು ನೀವು ಹೇಳಬೇಕು ಕನ್ನಡದಲ್ಲಿ ಮತ್ತು ತುಳುವಲ್ಲಿ? ನಿಮ್ದು ಯಾವುದಾದ್ರು ಡೈಲಾಗ್? ಹಾಂ, ಯಾವ್ದು ಸಾಗ್ಬೋದು? ಯಾವ್ದು ಸಾಗ್ಬೋದು ನಿಮ್ಮ ಇಷ್ಟ ಬಂದ ಡೈಲಾಗ್, ಅದು ನೀವು ಕನ್ನಡದಲ್ಲಿ ಹೇಳಬೇಕು. ಅಂದರೆ ಅಂದರೆ ಕನ್ನಡದಲ್ಲಿ ಸಹ ಡಿಫ್ರೆಂಟ್, ಅಂದರೆ ಮಾತನಾಡುವ ಸ್ಲ್ಯಾಂಗ್ ಬೇರೆ ಬೇರೆ ಇರ್ತದೆ. ನೀವು ಹೇಗೆ ಮಾತನಾಡಿದ್ದೀರಿ, ಆ ಡೈಲಾಗನ್ನು ಹೇಗೆ ತಗೊಂಡು ಅದೆಲ್ಲ ಹೇಳಬೇಕೀಗ. ಹಾಂ, ನಾನು ಬರಂದೆ ಕುಲ್ಲೆ ಒಂದು ಡ್ರಾಮಾದ ಹೇಳ್ತೇನೆ ಡೈಲಾಗು. ಮಾಮಿ ಈರಿನ್ಸ ಬೊಬ್ಬೆ ಪಾಡಿ ಎರಡ ಅತ್ತಿಗೆನ ಗತಿಯೇ ನಾವು ತುಲೆ ಅಣ್ಣನ ಕಾಲ್ ಬೈಜಿ ಪಂದು ಎಂಕಲ್ ಮಾತ ಟೆನ್ಷನ್ ಇಲ್ಲ ಪ್ಲೀಸ್ ಅತ್ತಿಗೆಗೆ ಟೆನ್ಷನ್ ಕೊರೊಡ್ಚಿ. ಕನ್ನಡದಲ್ಲಿ ಮಾಮಿ ಒಂಚೂರು ನೋಡಿ ಆಂಟಿ, ನೀವು ಹೀಗೆ ಬೊಬ್ಬೆ ಹಾಕಿದರೆ ಅತ್ತಿಗೆ ಗತಿ ಏನು? ಅಣ್ಣನ ಕಾಲ್ ಬರಲಿಲ್ಲ ಅಂತ ನಾವೆಲ್ಲ ಟೆನ್ಷನಲ್ಲಿದ್ದೇವೆ ನೋಡಿ, ಅತ್ತಿಗೆಗೆ ಟೆನ್ಷನ್ ಕೊಡಬೇಡಿ. ಭಾಳ ಅದ್ಭುತವಾಗಿ ಆದರೆ ನಮಗೆ ಒಂದು
ಪ್ರಾಬ್ಲಮ್ ಏನಂದ್ರೆ ನಾವು ತುಳು ಮಾತನಾಡೋ ಕನ್ನಡ ಸ್ವಲ್ಪ ಆಚೆ ಈಚೆ ಆಗ್ತದೆ. ಪರವಾಗಿಲ್ಲ, ಬಹಳ ಅದ್ಭುತವಾಗಿ ಡೈಲಾಗನ್ನು ಹೇಳಿದೆ. ಈಗ ನಾಟಕ ಬಿಟ್ಟು ನೀವು ಡ್ಯಾನ್ಸ್ ಕ್ಷೇತ್ರದಲ್ಲಿ ಇದ್ರಿ ಅಂತ ಹೇಳಿದ್ರಿ. ನೀವು ಮೊದಲಿಗೆ ಹೇಳಿದ್ರಿ ನಾವು ಮೊದಲು ಬಂದದ್ದೇ ಡ್ಯಾನ್ಸ್ ಅಲ್ಲಿ. ಡ್ಯಾನ್ಸ್ ಎಂತ ಕ್ಲಾಸಿಗೆ ಹೋಗ್ತಾ ಇದ್ದೀರಾ? ಡ್ಯಾನ್ಸ್ಗೆ ಹೇಗೆ ಬಂದ್ರಿ? ಡ್ಯಾನ್ಸ್ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದಾರೆ ನನ್ನ ಮನೆಯಲ್ಲಿ. ನಾನು ಮುಂಚೆ ಎಲ್ಲ ಟಿ ವಿಯಲ್ಲಿ ಪದ್ಯ ಎಲ್ಲ ಬಂತಿದ್ದೆ ನಲಿತಾ ಇದ್ದೆ ಅಂತ, ಅದಕ್ಕೆ ನನಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರು. PU ತನಕ ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದೆ. ಮತ್ತು ಡ್ರಾಮಾ ಜಾಯ್ನ್ ಆದಮೇಲೆ ನನಗೆ ಕ್ಯಾರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಡ್ಯಾನ್ಸ್ ಕ್ಲಾಸ್, ಡ್ರಾಮಾ ಪ್ರಾಕ್ಟೀಸ್, ಕಾಲೇಜ್ ತುಂಬ ಕಷ್ಟ ಆಗ್ತಿತ್ತು. ಮತ್ತು ನಾನು ಡ್ಯಾನ್ಸ್ ಕ್ಲಾಸ್ ಡ್ರಾಪ್ ಮಾಡಿದೆ. ಬಟ್ ಡ್ಯಾನ್ಸ್ ಈಗಲೂ ನಂದು ಜರ್ನಿ ಹೋಗ್ತಾನೆ ಇದೆ. ಓಕೆ, ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇನ್ನಷ್ಟು ವಿಷಯಗಳಿವೆ, ಇನ್ನಷ್ಟು ಕುತೂಹಲ ಆಗ್ತಾ ಉಂಟು ನಿಮ್ಮ ಬಗ್ಗೆ ಕೇಳಲಿಕ್ಕೆ. ಆದರೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಾಣೆಯ ಕಲಾ ಜರ್ನಿಯನ್ನು, ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳಿಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಇದ್ದಾರೆ ಕಲಾವಿದೆ ಸುಷ್ಮಿತಾ ಕಲ್ಮಾಡಿ ಅವರು. ಅವರ ಕಲಾ ಜೀವನದ ಬಗ್ಗೆ ಹೇಳ್ತಾ ಇದ್ರು. ಇನ್ನಷ್ಟು ಅವರ ಕಲಾ ಜೀವನದ ಬಗ್ಗೆ ತಿಳ್ಕೊಳ್ಳುವ ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಓಕೆ, ನೀವು ಹೇಳಿದ್ರಿ ನನಗೆ ಸ್ಕೂಲ್ ಕಾಲೇಜಲ್ಲಿರುವಾಗ ಡ್ರಾಮಾ ಅದು ಇದೆಲ್ಲ ಮಿಕ್ಸ್ ಆಗಿ ನನಗೆ ತುಂಬ ಕಷ್ಟ ಇತ್ತು, ಡ್ಯಾನ್ಸ್ ಕ್ಲಾಸನ್ನೇ ಬಿಟ್ಟೆ ಅಂತ ಹೇಳಿದ್ರಿ. ಆ ಸಂದರ್ಭ ಹೇಗಿತ್ತು? ಹಾಗೆ ಹೇಗೆ ಒಂದು ಫೇಸ್ ಮಾಡಿದೆ? ಆಗ ನನಗೆ ಅಂದರೆ ಈಗ ಡ್ಯಾನ್ಸ್ ಕ್ಲಾಸಿಗೂ ಹೋಗಬೇಕು. ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ಗೊತ್ತು, ಟೈಮ್ ನೈಟ್ ಸಂಜೆನೇ ಸ್ಟಾರ್ಟ್ ಆಗೋ 6 o'clock. ಡ್ರಾಮಾ ಪ್ರಾಕ್ಟೀಸು ಕೂಡ 6 o'clock ಆ ಥರ ಸ್ಟಾರ್ಟ್ ಆಗ್ತದೆ. ಮತ್ತು ಕಾಲೇಜ್ ಹೋಗಬೇಕು. ಕಾಲೇಜ್ ಹೋದದ್ದು ಹೋಮ್ವರ್ಕ್ ಆಗಿರ್ಬೋದು, ಓದೋದು ಎಲ್ಲ ತುಂಬ ಕಷ್ಟ ಆಗ್ತಿತ್ತು. ನಾನು ಯಾವುದಾದೊಂದು ಡ್ರಾಪ್ ಮಾಡಬೇಕು ಆಗಿತ್ತು. ಆಗ ನಾನು ಡ್ಯಾನ್ಸ್ ಕ್ಲಾಸ್ ಡ್ರಾಪ್ ಮಾಡಿದೆ. ಯಾಕಂದರೆ ನಾನು 12 years ಎಕ್ಸ್ಪೀರಿಯನ್ಸ್ ಉಂಟು ನನಗೆ ಡ್ಯಾನ್ಸ್. ಮತ್ತು ನಾನು ಕೊರಿಯೋಗ್ರಾಫ್ ಎಲ್ಲ ಮಾಡ್ತಿದ್ದೆ. ನನಗೆ ತುಂಬ ಕಡೆ ಕರಿತಿದ್ರು ಕೊರಿಯೋಗ್ರಾಫ್ ಮಾಡಲಿಕ್ಕೆ. ಡ್ಯಾನ್ಸ್ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗೆ ಎಕ್ಸ್ಪೀರಿಯನ್ಸ್ ಅಂದರೆ ಕೊರಿಯೋಗ್ರಾಫ್ ಎಲ್ಲ ಮಾಡ್ತಿದ್ದೆ. ಅದಕ್ಕೆ ನನ್ನ ಎಜುಕೇಷನ್ಗೆ ಕಷ್ಟ ಆಗಬಾರ್ದಂತ ನಾನು ಡ್ಯಾನ್ಸ್ ಕ್ಲಾಸನ್ನು ಡ್ರಾಪ್ ಮಾಡಿದೆ. ಓಕೆ, ಡ್ಯಾನ್ಸ್ ಕ್ಲಾಸನ್ನು ಡ್ರಾಪ್ ಮಾಡಿದೆ ಅಂತ ಹೇಳಿದರೆ, ಮತ್ತು ಕೊರಿಯೋಗ್ರಫಿ ಮಾಡ್ತಾ ಇದ್ದೆ ಅಂತ ಹೇಳಿದರೆ, ಯಾರಾದರೂ ಮಕ್ಕಳು ಅಕ್ಕ ನನಗೆ ಡ್ಯಾನ್ಸ್ ಕಲಿಸ್ಕೊಡಿ ಚೌತಿದ್ದೆ ಹಾಗೆ ಏನಾದರೂ ಕೇಳಿದ್ದು? ತುಂಬ ಜನ ಕೇಳ್ತಾರೆ, ಈಗಲೂ ಕೇಳ್ತಾರೆ. ಕೆಲವೊಮ್ಮೆ ನಾನೇ ಬ್ಯುಸಿ ಇದೆ ಅಂತ ನಾನು ಕಲಿಸಿಕೊಡ್ಲಿಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ಈಗ ಸೀಸನ್ ಎಲ್ಲ, ವಾರ್ಷಿಕೋತ್ಸವ, ಚೌತಿ, ಈ ಥರ ನವರಾತ್ರಿ ಈ ಥರ ಎಲ್ಲ ಬಂದಾಗ ತುಂಬ ಮಕ್ಕಳು ಬರ್ತಾರೆ. ಕೆಲವು ಕಾಲ್ ಎಲ್ಲ ಬರ್ತದೆ, ಬೇರೆ ಸೈಡಿಂದ ಅವರು ಕಾಲ್ ಮಾಡ್ತಾರೆ, ನಮಗೆ ಹೀಗೆ ಡ್ಯಾನ್ಸ್ ಕಲಿಸಿಕೊಡಿ ಈ ಥರ ಪ್ರೋಗ್ರಾಮಿಗೆ ಅಂತ. ಕೆಲವು ಸಲ ಕಲಿಸಿ ಎಲ್ಲ ಕೊಟ್ಟಿದ್ದೇನೆ ತುಂಬ ಕಡೆ. ಈಗ ನಾವು ಸ್ಕೂಲ್ ಕಾಲೇಜ್ ಲೈಫ್ ಅಂದಾಗ ನಮಗೆ ಡ್ಯಾನ್ಸ್ಗೆ ಸಪೋರ್ಟ್ ಸಿಗ್ತದೆ, ಆದರೆ ಡ್ರಾಮಾಕ್ಕೆಲ್ಲ ಸ್ವಲ್ಪ ಕಮ್ಮಿ ಸಪೋರ್ಟ್ ನಮ್ಮ ಪ್ರಕಾರ. ಆಗ ಹೇಗೆ ನೀವು ತೋರಿಸ್ಕೊಟ್ರಿ ಟೀಚರ್, ನಾನು ಡ್ರಾಮಾ ಮಾಡ್ತೇನೆ, ನನಗೂ ಆ್ಯಕ್ಟಿಂಗ್ ಬರ್ತದೆ, ಏನಾದರೂ ಹೇಳಿದ್ದು? ನನಗೆ ಆ್ಯಕ್ಚುಲಿ 10th ನನಗೆ ಆ ಥರ ತುಂಬ ಡ್ರಾಮಾ ಎಲ್ಲ ನಾನು ಮಾಡಿದ್ದು ಕಮ್ಮಿ. ಬಟ್ PUಗೆಲ್ಲ ಬಂದಾಗ ತುಂಬ ಮಾಡ್ತಿದ್ದೆ. ಆಗ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನು ತೆಂಕನಹಿಡಿಯೂರು ಕಾಲೇಜಲ್ಲಿ ಕಲಿತದ್ದು. ಅಲ್ಲಿ ನನಗೆ ತುಂಬ ಸಪೋರ್ಟ್, ನನಗೆ ಪ್ರಿನ್ಸಿಪಲ್ಲೇ ತುಂಬ ಸಪೋರ್ಟ್ ಮಾಡ್ತಿದ್ರು. ಡ್ರಾಮಕ್ಕೆಲ್ಲ ಹೋಗುವಾಗ ಕೆಲವು ಸಲ ರಜೆ ಎಲ್ಲ ಬೇಕಾಗಿರ್ತದೆ, ನನಗೆ ರಜೆ ಎಲ್ಲ ಕೊಡ್ತಿದ್ರು. ಅಂದರೆ ನಾನು ಆ ಥರ ಅವ್ರಿಗೆ ಗೊತ್ತಿರ್ತದೆ ಇವಳು ಇದಕ್ಕೆ ಹೋಗೋದು, ಡ್ರಾಮಕ್ಕೆ ಹೋಗೋದು ಅಂತ. ಆಗ ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ರು. ಮತ್ತು ಒಂದು ದಿನ ನನಗೆ ಅವರು ಸರ್ಪ್ರೈಸ್ ಆಗಿ ನನಗೆ ಸನ್ಮಾನ ಕೂಡ ಮಾಡಿದರು. ಅದು ನಂಗೆ ಗೊತ್ತಿರಲಿಲ್ಲ, ನಮಗೆ ಆ್ಯನ್ಯುವಲ್ ಡೇಗೆ. ಅದೊಂದು ನನಗೆ ತುಂಬ ಖುಷಿ. ನಂಗೆ PU ಅಲ್ಲಿ ನಂಗೆ ತುಂಬ ಎಲ್ಲ ಟೀಚರ್ಸ್ನವರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಡ್ರಾಮಾ ಫೀಲ್ಡ್ ಆಗಿರ್ಬೋದು, ಯಕ್ಷಗಾನನೂ ಮಾಡ್ತಿದ್ದೆ. ಯಕ್ಷಗಾನ ಕಾಂಪಿಟೇಷನ್ ಅದು ಇದೆಲ್ಲ ಕೊಡ್ತಿದ್ದೆ, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ, ಅದೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಓಕೆ, ನೀವು ಹೇಳಿದ್ರಿ ಸರ್ಪ್ರೈಸ್ ಆಗಿ ನನಗೆ ಸನ್ಮಾನ ಸಿಕ್ಕಿತ್ತು ಅಂತ ಹೇಳಿದೆ. ಆ ಮೂಮೆಂಟ್ ಹೇಗಿತ್ತು ನಿಮಗೆ? ಅಂದರೆ ಸನ್ಮಾನ ಎಲ್ಲ ಇದ್ದದ್ದು ಗೊತ್ತಿತ್ತು ಬೇರೆಯವರಿಗೆ, ನನಗೆ ಇತ್ತಂತ ಗೊತ್ತಿಲ್ಲ. ಕ್ಯಾಶುವಲ್ ಆಗಿ ಕೆಳಗೆ ಕೂತ್ಕೊಂಡಿದ್ದೆ. ಒಮ್ಮೆಲೆ ಹೆಸರು ಕರೀತಾ ಫುಲ್ ಇದು ಮಾಡಿದ್ರು. ತುಂಬ ಖುಷಿಯಾಗಿತ್ತು ನನಗೆ. ಅದೊಂಥರ ಮೆಮೊರೇಬಲ್ ನನಗೆ ತುಂಬ PU ಲೈಫಲ್ಲಿ ಆದಂಥದ್ದು. ಆ್ಯನ್ಯುವಲ್ ಡೇ ಟೈಮಲ್ಲಿ ಆ ಒಂದು ಒಳ್ಳೆಯ ಕ್ಷಣ ಅದು. ಓಕೆ, PUC ಆಗಿರ್ಬೋದು, ಕಾಲೇಜ್ ಲೈಫ್ ಅಂದಾಕ್ಷಣ ನಮಗೆ ಬಹಳಷ್ಟು ಕಾಂಪಿಟೇಷನ್ ಇರ್ತವೆ. ಅದು ನಾಟಕಕ್ಕೆ ಆಗಿರ್ಬೋದು, ರಂಗಭೂಮಿಗೆ ಬರುವಂತಹದ್ದು ಸಂದರ್ಭ ಹೇಳ್ಬೋದು. ಯಾಕಂದರೆ ಸೀರಿಯಸ್ ನಾಟಕಗಳಾಗಿರ್ಬೋದು, ಹಿಂದಿನ ಕಲಾ ನಾಟಕಗಳನ್ನು ಮಾಡಿಸ್ತಾರೆ. ನೀವು ಯಾವುದಾದ್ರೂ ಹೋಗಿದ್ದೀರಾ ಅಂಥ ನಾಟಕಗಳಿಗೆ? ಅದೇ ಮೈಸೂರಲ್ಲಿ ಒಂದು ರಥಯಾತ್ರೆ ಅಂತ ಮಾಡಿದ್ದೆ. ಅದೊಂದು ಫಸ್ಟ್ ನಂಗೆ ಆ ಕನ್ನಡನೇ ಬೇರೆ ಇತ್ತು ನನಗೆ ಫಸ್ಟ್ ಮಾಡುವಾಗ. ಆವಾಗ ನನಗೆ ಹೇಗೆ ಮಾಡೋದಿದ್ದು ಒಂಥರ ಬೇರೆಯೇ ಕನ್ನಡದು. ಅದು ತುಂಬಾ ನಾನು ನಂಗಾಗ ನಿದ್ದೆನೇ ಬರ್ತಿರ್ಲಿಲ್ಲ ಮನೆಗೆ ಹೋದಾಗ. ಹೇಗೆ ಮಾಡೋದಿದು ಅಂದರೆ ಟೆನ್ಷನ್ ಆಗ್ತಿತ್ತು.
ಮಾಡಬೇಕಲ್ಲ ಅಂತ. ಬೇರೆನೇ ಕನ್ನಡ, ಮೈಸೂರು, ಅದು ಕೂಡ ಕಾಂಪಿಟೇಷನ್, ತುಂಬ ಹೆದರಿಕೆ ಆಗ್ತಿತ್ತು. ಆದರೂ ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೇನೆ ಅಲ್ಲಿ. ಓಕೆ, ನೀವು ಅಂದರೆ ನಾವು ನಾಟಕದಲ್ಲಿ ನೋಡಿ ಬಹಳ ವಿಧವನ್ನು ನೋಡಬೇಕು. ಒಂದು ಕಾಮಿಡಿ ಆಗಿರಬಹುದು, ಸೀರಿಯಸ್ ನಾಟಕಗಳಿರ್ತವೆ, ಕೆಲವೊಂದು ಹಿಂದಿನ ಹಿಸ್ಟ್ರಿಗೆ ಸಂಬಂಧಪಟ್ಟ ನಾಟಕಗಳು. ನಮಗೆ ಬಹಳ ಕಷ್ಟ ಆಗೋದಂದ್ರೆ ಹಿಸ್ಟ್ರಿಗೆ ಸಂಬಂಧಪಟ್ಟ ನಾಟಕಗಳು, ಯಾಕಂದರೆ ಕಾಮಿಡಿ ಮಾಡುವಾಗೆ ಸೀರಿಯಸ್ ಆಗಿ ಡೈಲಾಗ್ ಹೇಳಬೇಕು. ನೀವು ಹೇಳಿದ್ರಿ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ನಾರ್ಮಲ್ ನಾಟಕಕ್ಕೂ ನೀವು ಹೋದಂಥ ಕಾಂಪಿಟೇಷನ್ಗೆ? ನಾರ್ಮಲ್ ನಾಟಕ ಅಂದರೆ ಈಗ ನಾವು ಕಾಮಿಡಿಯೂ ಮಾಡ್ತೇವೆ, ಈಗ ಹೀರೋಯಿನಿಯಾಗೂ ಮಾಡ್ತೇವೆ. ಅದು ಅದರಲ್ಲೂ ಸುಲಭ ಅಂತ ಏನಿಲ್ಲ, ಅದರಲ್ಲೂ ನಾವು ಕಷ್ಟಪಡ್ತೇವೆ. ಅದು ಡೈಲಾಗ್ ನಾವು ಕಲಿತೇವೆ, ಡೆಲಿವರಿ ಅದೆಲ್ಲ ತುಂಬ ಮುಖ್ಯ ಆಗ್ತದೆ ನಮ್ಮ ನಾರ್ಮಲ್ ನಾಟಕ. ಬಟ್ ಒಂಥರ ಪುರಾಣ ಡ್ರಾಮಾ ಅಂದರೆ ಈಗ ನಾನು ಬಲೆ ಬುಲಿಪಾಲೆಯಲ್ಲಿ ಒಂದೊಂದು ಹಂತ ಕೂಡ ಒಂದೊಂದು ಡಿಫ್ರೆಂಟ್ ರೋಲ್ ನನಗೆ ಸಿಕ್ಕಿದೆ. ಅದರಲ್ಲಿ ನಾನೊಂದು ಕರ್ಣನ ಸೆಕೆಂಡ್ ಟೈಮ್ ಹೋದಾಗ ಬಲೆ ಬುಲಿಪಾಲೆಗೆ, ಅಲ್ಲಿ ಕರ್ಣನದ್ದೊಂದು ಕರ್ಣಾಂತರಂಗ ಒಂದು ಸ್ಟೋರಿ, ಕರ್ಣನ ಜೀವನ ಚರಿತ್ರೆ ಅದು ಮಾಡೋದಾಗ ನನಗೊಂದು ಕೃಷ್ಣನದ್ದು ಪಾರ್ಟ್ ಕೊಟ್ಟರು. ಒಳ್ಳೆಯದು, ನನಗೆ ಒಂದು ಬೆಸ್ಟ್, ಅದು ನನಗೆ ಸಿಕ್ಕಿದ್ದು ಈವರೆಗೆ. ಅದು ತುಂಬಾ ನನಗೆ ಅದನ್ನು ಹೊಗಳಿದ್ರು ಆ ಪಾತ್ರ ಮಾಡುವಾಗ ಕೃಷ್ಣನದ್ದು. ಅದನ್ನು ನಾವು ಕನ್ನಡದಲ್ಲೂ ನಾನು ಪ್ರಾಕ್ಟೀಸ್ ಮಾಡಿದ್ದೆ, ಅದು ತುಳುವಿನಲ್ಲಿ ನಾವು ಕೊಟ್ಟದ್ದು. ಅದು ತುಂಬ ಜಡ್ಜಸ್ಸಿಗೆ ತುಂಬ ಇಷ್ಟ ಆಗಿತ್ತು ಅದು ಆ ಡ್ರಾಮಾ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಬಲೆ ಬುಲಿಪಾಲೆಯಲ್ಲಿ ಮಾಡಿದ್ದು ಪ್ರತಿಯೊಂದು ಕೂಡ ಡಿಫ್ರೆಂಟ್ ರೋಲೇ ಮಾಡಿದ್ದು ನಾನು. ಓಕೆ, ನೀವು ಹೇಳಿದ್ರಿ ಕೃಷ್ಣನ ಪಾರ್ಟ್ ಕೊಟ್ಟದ್ದು ಬಹಳ ಖುಷಿ ಆಯಿತು ಅಂತ ಹೇಳಿದ್ರಿ. ಅದು ಬಿಟ್ಟು ಬೇರೆ ಯಾವ ಪಾತ್ರಗಳು ನಿಮಗೆ ತುಂಬ ಇಷ್ಟ ಮತ್ತು ಯಾವುದು ಪಾತ್ರವನ್ನು ಇನ್ನೂ ನಾನು ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ? ಒಂದು ಕೃಷ್ಣನದ್ದು, ಒಂದು ಥರ್ಡ್ ನಾವು ಸೆಮಿಫೈನಲ್ಗೆ ಮಾಡಿದ್ದೊಂದು ಪಾತ್ರ ಇರ್ಬೋದು. ಅದೊಂದು ಸಣ್ಣ ಮಗು, ಒಂದು ಹುಡುಗಿ, ಒಂದು ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದು. ಮತ್ತೊಂದು ಲಾಸ್ಟಿಗೆ ಅದೊಂದು ಫೈನಲ್ ಪರ್ಫಾರ್ಮೆನ್ಸ್ ನಮ್ಮದೊಂದು ಡಿಫ್ರೆಂಟ್ ಆಗಿತ್ತು ಫುಲ್. ಅದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಮತ್ತು ನಂದು ಇತ್ತೆ ಗೊತ್ತಾ ಪೂಜೆಯಲ್ಲಿ ಆಗಿರ್ಬೋದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ, ಅದು ಒಂದು ಒಳ್ಳೆ ರೋಲ್. ಮತ್ತು ಬರಂದೆ ಕುಲೆಯಲ್ಲಿ ಕಾಮಿಡಿ ರೋಲ್ ಮಾಡ್ತಿದ್ದೇನೆ. ಎಲ್ಲ ಒಂದು ಡಿಫ್ರೆಂಟ್ ಮಾಡ್ತಿದ್ದೇನೆ, ಯಾವುದಕ್ಕೂ ಒಂದಕ್ಕೂ ಸೀಮಿತ ಆಗಿಲ್ಲ, ಬೇರೆ ಬೇರೆ ರೋಲೆಲ್ಲ ಮಾಡಿದ್ದೇನೆ. ಖುಷಿ ಉಂಟು ನನ್ನ ಪಾತ್ರಕ್ಕೆಲ್ಲ ನನಗೆ. ನೀವು ಹೇಳಿದ್ರಿ ನಾನು ಫಸ್ಟ್ ನರ್ವಸ್ ಇದ್ದೆ, ಈಗಂತೂ ನನಗೆ ತುಂಬ ಖುಷಿ ಆಗ್ತಾ ಉಂಟು ನಾಟಕ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಅಂತ. ಆದರೆ ನಮ್ಮ ನರ್ವಸ್ ಹೋಗ್ಲಿಕ್ಕೆ ಆಗಿರ್ಬೋದು, ನಮ್ಮ ತಪ್ಪುಗಳನ್ನು ತಿದ್ದಲಿಕ್ಕೆ ಗುರುಗಳು ಬೇಕು. ನಿಮ್ಮ ಗುರುಗಳು ಯಾರು? ಫಸ್ಟ್ ನಾ ಹೇಳಿದಾಗೆ ನನಗೆ ಗುರು ಅಂತ ಯಾರು ಇರಲಿಲ್ಲ. ನನಗೆ ನನ್ನ ಮಾವನೇ ನನಗೆ ಮನೇಲಿ ಕಲಿಸ್ತಿದ್ರು, ಹೀಗೆ ಮಾಡಬೇಕು, ಹೀಗೆ ಡೈಲಾಗ್ ಡೆಲಿವರಿ ಕೊಡಬೇಕು, ಹೀಗೆ ನಿಂತ್ಕೊಂಡು ಮಾತಾಡಬೇಕು, ಆಚೆ ಎಲ್ಲ ಹಂದಾಡಬಾರ್ದು. ನಂಗೆ ಜಾಸ್ತಿ ಇತ್ತು ಕೈ ಹಿಂಗೆ ಮಾಡೋದು ಎಲ್ಲ ಜಾಸ್ತಿ ಇತ್ತು. ಅದು ಸ್ಟಿಫಾಗಿ ನಿಂತು ಡೈಲಾಗ್ ಕೊಡಲಿಕ್ಕೆಲ್ಲ ಹೇಳಿರ್ಬೋದು. ಮತ್ತು ಟೀಮಿಗೆ ಬಂದಮೇಲೆ ನನಗೆ ಎಲ್ಲರೂ, ನನಗೆ ಒಬ್ಬೊಬ್ಬರ ಹೆಸರಂತಲ್ಲ, ಎಲ್ಲರೂ ನನಗೆ ಈ ಥರ ಇದ್ದರೆ ಎಲ್ಲರೂ ಹೇಳ್ತಿದ್ರು ಹೀಗೆ ಮಾಡು, ಚಂದ ಬರ್ತದೆ, ಇನ್ನೂ ಚಂದ ಬರ್ತದೆ ಅಂತ. ನನಗೆ ನನ್ನ ಟೀಮ್ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ, ಅದೊಂದು ತುಂಬ ಖುಷಿ ಆಗ್ತದೆ ನನಗೆ. ಓಕೆ, ನಿಮ್ಮ ಟೀಮ್ ಅವರ ಸಪೋರ್ಟ್ ಅಂತ ಹೇಳಿದ್ರೆ ಅಭಿನಯ ಕಲಾವಿದರು ಅಂತ ಹೇಳಿದ್ರೆ ಅಲ್ಲಿ ನೀವು ಒಮ್ಮೆ ಒಂದ್ಸಲಿ ನೀವು ಹೇಳಿದ್ರೆ ನನಗೆ ಎಕ್ಸಾಮ್ ಇತ್ತು, ನಾಟಕ ಇತ್ತು, ತುಂಬಾ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ರಿ. ಆವಾಗ ಆ ಸನ್ನಿವೇಶ ಹೇಗಿತ್ತು? ಸೆಮ್ ಎಕ್ಸಾಮ್ ಎಲ್ಲ ಬಂದಾಗ ಅದೇ ಟೈಮ್ಗೆ ಡ್ರಾಮಾ ಬರೋದು ನಮಗೆ. ಮನೇಲಿದ್ದಾಗ ಡ್ರಾಮಾ ಇರ್ತಿರ್ಲಿಲ್ಲ, ಡ್ರಾಮಾ ಒಟ್ಟಿಗೆ ಮಿಕ್ಸ್ ಆಗ್ತಿತ್ತು. ಆಗ ಕೆಲವೊಮ್ಮೆ ಟ್ರಯಲ್ ಎಲ್ಲ ಇದ್ದರೆ, ಟ್ರಯಲ್ ಇರುವಾಗ ಎಕ್ಸಾಮ್ ಇದ್ದರೆ ನನಗೆ ಟ್ರಯಲ್ಗೆ ಬರೋದು ಬೇಡ ಅಂತಾರೆ ಕೆಲವೊಮ್ಮೆ ಎಕ್ಸಾಮ್ ಎಲ್ಲ ಇದ್ದರೆ. ಬಟ್ ಡ್ರಾಮಾ ಇದ್ದರೆ ಹೋಗಲೇಬೇಕು, ನಾವು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಡ್ರಾಮಾ ಮುಗಿಸಿ ಬೆಳಿಗ್ಗೆ ಬಂದು ಬರುವಾಗಲೇ ಲೇಟ್ ಆಗ್ತದೆ ನಾವು ಮನೆಗೆಲ್ಲ. 1-2 ಗಂಟೆ ಮಲಗಿ ಪುನಃ ಎದ್ದು ಓದಿ ಎಕ್ಸಾಮ್ಗೆ ಹೋಗೋದು, ಈ ಥರ ಆಗ್ತದೆ ಎಕ್ಸಾಮ್ ಎಲ್ಲ ಇದ್ದಾಗ. ಓಕೆ, ನೀವು ಎಕ್ಸಾಮ್ ಹೇಳಿದ್ದೆ ಎಜುಕೇಷನ್ ಬಗ್ಗೆ. ನಿಮ್ಮ ಎಜುಕೇಷನ್ ಬಗ್ಗೆ ಹೇಳೋದಾದರೆ ನೀವು ಏನು ಕಲಿತಾ ಇದ್ದೀರಾ, ಎಲ್ಲಿ ಕಲ್ತಿದ್ದೀರಿ ಅದೇ ಹೇಳಿ. ನಾನು ಪ್ರೈಮರಿ ಮಾಡಿದ್ದು ಆದಿಯುಡುಪಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣ ಮಾಡಿದ್ದು ಒಳಕಾಡು, ಮತ್ತು PUC ಮಾಡಿದ್ದು ತೆಂಕನಿಡಿಯೂರು. ಈಗ ರೀಸೆಂಟಾಗಿ ನಾನು ಎಜುಕೇಷನ್ ಮಾಡ್ತಿರೋದು ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬ್ರಹ್ಮಾವರ. ಅಲ್ಲಿ ನಾನು BBA ವಿತ್ ಏವಿಯೇಷನ್ ಅಂತ ಮಾಡ್ತಿದ್ದೇನೆ ಕೋರ್ಸ್. ಓಕೆ, ನೀವು ಬಹಳ ಖುಷಿ ಆಗ್ತದೆ, ಯಾಕಂದರೆ ನಾವು ವೃತ್ತಿ ಮತ್ತು ಪ್ರವೃತ್ತಿ ಅಂತ ಇರ್ತದೆ ಎರಡು ಜೀವನದಲ್ಲಿ. ವೃತ್ತಿ ಅಂತ ಇರ್ಬೋದು, ಪ್ರವೃತ್ತಿ ಅಂತ ಇರ್ಬೋದು, ಎರಡನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದ್ದೀರಾ ನೀವು, ಅದು ಬಹಳಷ್ಟು ಖುಷಿ. ಈಗ ಕೆಲವರು ಇರ್ತಾರೆ ಓದಬೇಕು ಬೇರೆ ಇದಕ್ಕೆ ತಲೆ ತಗೊಳ್ಳುದಿಲ್ಲ ಅಂತ, ಹಾಗಿರುವವರಿಗೆ ಏನು ಹೇಳ್ತೀರಾ? ಈಗ ಮನೇಲಿ ನಮಗೆ ಸಪೋರ್ಟ್ ಬೇಕು. ಮನೇಲಿ ಸಪೋರ್ಟ್ ಇದ್ದರೆ ನಮಗೆ ಎಂಥದ್ದು ಮಾಡ್ಲಿಕ್ಕೆ ಆಗ್ತದೆ. ಈಗ ನನ್ನ ಮನೇಲಿ ನನಗೆ ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ತುಂಬ ಸಪೋರ್ಟ್ ನನಗೆ. ಡ್ರಾಮಕ್ಕೆ ಹೋಗುವಾಗ ನನ್ನ ಅಪ್ಪ ಯಾವಾಗಲೂ ನನ್ನ ಜೊತೆ ಬರ್ತಾರೆ, ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವ ಫೀಲ್ಡಿಗಾದರೂ ನಾನು ಹೀಗೆ ಮಾಡ್ತೇನೆ ಅಂದರೆ ಅದು ಒಳ್ಳೇದಿದ್ರೆ ನನಗೆ ಯಾವತ್ತೂ ಅವ್ರು ಸಪೋರ್ಟ್ ಇದ್ದಾರೆ. ಈ ಥರ ಮಾಡು,
ನಿಂಗೆ ನನ್ನ ಫ್ಯೂಚರಿಗೆ ಅವರು ತುಂಬ ಅವ್ರ ಫ್ಯೂಚರನ್ನೇ ಅವರು ಬದಿಗಿಟ್ಟು ನನ್ನ ಫ್ಯೂಚರಿಗೋಸ್ಕರ ಅವರು ಇದು ಮಾಡ್ತಿದ್ದಾರೆ. ನನ್ನ ಮನೆಯಲ್ಲಿ ನನ್ನ ಅಜ್ಜ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ತಮ್ಮನೂ ತುಂಬ ಸಪೋರ್ಟ್ ನನಗೆ, ಅಕ್ಕ ಹೀಗೆ ಮಾಡು ಅಂತ. ಯಾವತ್ತು ನಾವು ಎಜುಕೇಷನೇ ಅಂತ ಇದ್ದರೆ ನಮಗೆ ಈಗ ನಮ್ಮ ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ, ಬಟ್ ಅದು ತೋರಿಸ್ಲಿಕ್ಕೆ ಮನೇಲಿ ಸಪೋರ್ಟ್ ಬೈತಾರೆ, ಸಪೋರ್ಟ್ ಇರೋದಿಲ್ಲ. ಬಟ್ ಕೆಲವರಿಗೆ ಅದು ಸಪೋರ್ಟ್ ಇರ್ತದೆ, ಆಗ ನಮಗೆ ಎಂಥದ್ದೊಂದು ಅಚೀವ್ ಮಾಡ್ಬೋದು. ಈಗ ನನಗೆ ನನ್ನ ಮನೇಲಿ ತುಂಬ ಹೆದರ್ತಿದ್ರು ಫಸ್ಟ್. ಒಂದು ಸಿಚುವೇಶನ್ ಆಗಿತ್ತು ನನಗೆ ಡ್ಯಾನ್ಸ್ ಫೀಲ್ಡಲ್ಲಿ. 5ನೇ ಕ್ಲಾಸ್ ಇದ್ದೆ ನಾನು. ಕಾಸ್ಟ್ಯೂಮ್ ತರಲಿಕ್ಕೆ ಹೋಗುವಾಗ ನನ್ನ ಕಾಲು ಬೈಕ್ ಚಕ್ರದಡಿಗೆ ಸಿಕ್ಕಾಕಿಕೊಂಡಿತ್ತು. ನನಗೆ ಸಂಜೆ ಕಾಂಪಿಟೇಷನ್ ಇತ್ತು, ಡ್ಯಾನ್ಸ್ ಚೌತಿದ್ದು ಪ್ರೋಗ್ರಾಮ್. ಅಲ್ಲಿ ಆರ್ಕೆಸ್ಟ್ರಾದ ಮಧ್ಯೆ ನನಗೆ ಒಂದು 6 ಪ್ರೋಗ್ರಾಮ್ ಕೊಡಲಿಕ್ಕೆ ಹೇಳಿದರು ಡ್ಯಾನ್ಸ್. ನನ್ನ ಕಾಲು ಫುಲ್ ಇದಾಗಿತ್ತು. ಸಂಜೆ 5 ಗಂಟೆಗೆ ನಾವು ಡ್ರೆಸ್ ತರಲಿಕ್ಕೆ ಹೋದದ್ದು, 7 ಗಂಟೆಗೆ ನನಗೆ ಪ್ರೋಗ್ರಾಮ್. 6 ಡ್ಯಾನ್ಸ್ ಕೊಡಲಿಕ್ಕಿತ್ತು. ಮನೇಲಿ ಬೇಡನೇ ಅಂದರು, ಕೊಡೋದೇ ಬೇಡ ಅಂದರು. ಕಾಲು ಫುಲ್ ಇದಾಗಿತ್ತು. ನಾನು ಹಠ ಮಾಡಿ 5th ಸ್ಟ್ಯಾಂಡರ್ಡಲ್ಲಿದ್ದೆ, ನಾನು ಮಾಡಲೇಬೇಕಂತ ಮಾಡಿದ್ದು. ಆ ಮೂಮೆಂಟ್ ಹೇಗಿತ್ತಂದರೆ, ನನಗೆ ಬಂದು ನೋಟಿನ ಮಾಲೆ ಎಲ್ಲ ಹಾಕ್ತಿದ್ರು ಆ ಟೈಮ್ ಒಂಥರ ಛಲ ನನಗೆ. ನಾನು ಬಿಟ್ಕೊಡೋದಿಲ್ಲ ಎಂತ ಇದ್ರು, ನನಗೆ ಎಂಥ ಪ್ರಾಬ್ಲಮ್ ಆದರೂ ಅದೊಂದು ನಂಗೆ ಮಾಡಲೇಬೇಕದು, ಕ್ವಿಟ್ ಮಾಡೋದಿಲ್ಲ ಆ ಥರ. ನನಗೆ ಚಿಕ್ಕದಿರುವಾಗಿಂದಲ್ಲ ಅದೇ ಒಂದು. ಆಗ ನಂಗೆ ಮನೆಯವರಿಗೆ ಧೈರ್ಯ, ಇವಳು ಮಾಡ್ತಾಳೆ, ಎಂಥದ್ದು ಇವಳು ಮಾಡ್ತಾಳೆ ಅಂತ ಒಂದು ಧೈರ್ಯ ನನ್ನ ಮನೆಯವರಿಗೆ. ಓಕೆ, ನಿಮ್ಮ ಈ ಛಲ ಮತ್ತು ಧ್ಯೇಯದಿಂದ ನೀವು ಕಲಾ ಜೀವನದಲ್ಲಿ ಆಗಿರಬಹುದು, ಡ್ಯಾನ್ಸಲ್ಲಿ ಆಗಿರ್ಬೋದು, ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು, ಇಷ್ಟೆಲ್ಲ ಸಾಧನೆ ಮಾಡಿದಿರಿ. ಕೊನೆಯದಾಗಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳ್ಬೋದು. ಥ್ಯಾಂಕ್ಸ್ ಅಂದರೆ ಮೇಯ್ನ್ ನನಗೆ ಬೆನ್ನೆಲುಬಾಗಿರೋದಂದರೆ ನನಗೆ ಅಮ್ಮ ಮತ್ತು ಅಪ್ಪ. ಅವರಿಗೆ ನಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ನಂಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿದ್ದಾರೆ, ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೂ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಮುಂದೆ ಹೋಗು ಅಂದರೆ ನಮ್ಮ ಫ್ಯೂಚರಿಗೆ ಅವರು ತುಂಬ ಇದು ಮಾಡ್ತಿದ್ದಾರೆ. ಮತ್ತು ನನ್ನ ಟೀಮ್ಗೆ ಹೇಳ್ಬೋದು, ಅಭಿನಯ ಟೀಮಿಗೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಂತ ಮಾಡಬೇಕಾದ್ರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮಾಡು, ನಾವಿದ್ದೇವೆ ಅಂತ ಒಂದು ಹೇಳ್ತಾರೆ. ಮತ್ತು ನನ್ನ ಮನೆಯಲ್ಲಿ ಅಜ್ಜಿ, ತಮ್ಮ, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ದಿವಾಕರ್ ಕಡೆಕಾರ್ ಅಂತ ಅವರು ಆರ್ಟಿಸ್ಟ್, ನನಗೆ ಯಕ್ಷಗಾನಕ್ಕೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ತುಂಬ ಯಕ್ಷಗಾನ ಶೋಸ್ ಎಲ್ಲ ಕೊಡ್ತಿದ್ದೇನೆ. ನನಗೀಗ ಯಕ್ಷಗಾನ ಮಾಡಬೇಕಂತ ಒಂದು ಕಾಲ್ ಬರ್ತದೆ, 2 ದಿನ ಇರುವಾಗ ಕಾಲ್ ಮಾಡ್ತಾರೆ, ಹೀಗೆ ಮಾಡಿ ನೀವು ಯಕ್ಷಗಾನ ಅಂತ. ಆಗ ಕಾಸ್ಟ್ಯೂಮು, ಮೇಕಪ್ ಎಲ್ಲ ನಾನು ನೋಡಬೇಕು. ನಾನಾಗ ಅಂದರೆ ಅವರು ಅಣ್ಣ ಇದ್ದಾರೆ ಅಂತ ಅವ್ರು ಹೇಳ್ತಾರೆ, ನೀನು ಮಾಡು, ನಾನಿದ್ದೇನೆ. ನಾನು ಎಲ್ಲಿ ಹೋದ್ರು, ಎಷ್ಟು ದೂರದಲ್ಲಿ ಹೋದರೂ ಅವ್ರು ಬರೋದು ನನಗೆ. ಮೇಕಪ್, ಕಿರೀಟ ಎಲ್ಲ ಗೊತ್ತುಂಟು ನಿಮಗೆ ಎಷ್ಟು ಹೆವಿ ಇರ್ತದೆ ಅಂತ. ಇಲ್ಲೆಲ್ಲ ನಾವು ಮೇಕಪ್ ಮಾಡ್ಕೊಂಡು ಹೋಗೋದಾದರೆ ಕಿರೀಟ ಎಲ್ಲ ಕಟ್ಟಿ ಕಳಿಸ್ತಾರೆ ನಮ್ಮನ್ನು. ಆ ಹೆವಿ ಎಲ್ಲ ಹಿಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಮತ್ತು ಅಲ್ಲಿ ಪ್ರೋಗ್ರಾಮ್ 5 ಗಂಟೆಗಿದ್ರೆ ನಮಗೆ ಅದು ಸ್ಟಾರ್ಟ್ ಆಗುವಾಗ 7-7:30 ಆಗ್ತದೆ. ಆಗ ತುಂಬ ಕಷ್ಟ ಅದನ್ನೆಲ್ಲ ಹೊತ್ಕೊಂಡು. ಬಟ್ ನಮಗೆ ಅದು ದಿವಾಕರಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನನ್ನ ಜೊತೆ ಬರೋದಾಗಿರ್ಬೋದು, ಮೇಕಪ್ ಮಾಡೋದು, ಅವ್ರಿಗೆ ಎಷ್ಟು ಬ್ಯುಸಿ ಇದ್ದರು ಯಕ್ಷಗಾನ ಫೀಲ್ಡಲ್ಲೆಲ್ಲ ನನಗೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೊಂದು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಸ್ಪಂದನ ವಾಹಿನಿಗೆ ಥ್ಯಾಂಕ್ಸ್ ಹೇಳ್ತೇನೆ. ನಿಮಗೆ ತುಂಬ ಥ್ಯಾಂಕ್ಸ್. ಓಕೆ, ಕಾರ್ಯಕ್ರಮಕ್ಕೆ ಬಂದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್. ನಿಮ್ಮ ಕಲಾ ಜೀವನದಲ್ಲಿ ಇನ್ನಷ್ಟು ನೀವು ಸಾಧನೆ ಮಾಡಲಿ, ವಿದ್ಯೆಯಲ್ಲಿ ಆಗಿರ್ಬೋದು, ಕಲೆಯಲ್ಲಿ, ಎರಡರಲ್ಲೂ ಕೂಡ ನೀವು ಉತ್ತಮ ಸ್ಥಾನದಲ್ಲಿ ಬರಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ವಾಹಿನಿ ಕಡೆಯಿಂದ ಆಶಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಖುಷಿ ಆಯಿತು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣಿ ವಿಶೇಷ ಕಲಾವಿದೆಯ ಕಲಾ ಜರ್ನಿಯನ್ನು ಮತ್ತೊಂದು ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.